ಭಾರತೀಯ ಜನತಾ ಪಾರ್ಟಿ ಉಡುಪಿ ಗ್ರಾಮಾಂತರ ವಿಶೇಷ ಕಾರ್ಯಕಾರಿಣಿ ಸಭೆ ಬ್ರಹ್ಮಾವರ ಉನ್ನತಿ ಸಭಾಭವನದಲ್ಲಿ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ನಮ್ಮ ಪಕ್ಷದ ಆಡಳಿತ ಸರ್ಕಾರ ಇಂದು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಅನೇಕ ಕೆಲಸಗಳನ್ನ ಮಾಡುತ್ತಿದೆ. ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲಾ ಕಡೆಯಲ್ಲಿ ಅಪಪ್ರಚಾರವನ್ನು ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವಮಾನ ಎಸಗುವ ಕಾರ್ಯದಲ್ಲಿ ತೊಡಗಿದೆ. ಕಾರ್ಯಕರ್ತರು ನಮ್ಮ ಪಕ್ಷದ ಆಡಳಿತದ ಸರ್ಕಾರ ಮಾಡಿದ ಉತ್ತಮ ಕೆಲಸವನ್ನು ಜನರಿಗೆ ತಿಳಿಸಬೇಕಾಗಿದೆ ಎಂದರು. ಈ ಸಂದರ್ಭ ಉಡುಪಿ ಶಾಸಕ ರಘುಪತಿ ಭಟ್, ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷೆ ವೀಣಾ ನಾಯ್ಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಸದ್ಯಕ್ಕೆ ಅರಣ್ಯ ಎಂದಂತ ಹಾಗೆಯೇ ಈ ಸಮಸ್ಯೆ ಪಕ್ಷದ ಎಲ್ಲ ವಿಚಾರಗಳನ್ನು ನಾವು ಇರಬೇಕು, ಪಕ್ಷದ ಎಲ್ಲ ವಿಚಾರಗಳನ್ನು ಗೊತ್ತಿರಬೇಕು. ಇಲ್ಲಿ ಏನಾಗುತ್ತೆ, ಪಕ್ಷ ಒಂದು ಕಡೆ ನಾವು ಒಂದು ಕಡೆ ಆದ್ರೆ ನಾಳೆ ಪಕ್ಷದ ಅಧ್ಯಕ್ಷರು ಪಕ್ಷದ ಪದಾಧಿಕಾರಿಗಳು ನಮ್ಗೆ ಹೇಳಿದ್ರೆ ನಾವು ಅದನ್ನು ಅಪಪ್ರಚಾರ ಮಾಡಬೇಕು. ನನಗೆ ಇತ್ತೀಚೆಗೆ ಪಕ್ಷದವರು ಕರೆಯೋದಿಲ್ಲ ಅಂತ, ನನಗೆ ನನ್ನ ಪಕ್ಷದವರು ಕರೆಯೋದಿದ್ರೆ ಅದಕ್ಕೆ ನನ್ನ ಆಟಿಟ್ಯೂಡ್ ಕಾರಣ, ನನ್ನ ಚಟುವಟಿಕೆ ಕಾರಣ, ಪಕ್ಷ ಹೊಸ ಪರಿಪಾಠವನ್ನ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಜನರ ಮನಸ್ಸನ್ನ ಸೆಳೆಯುವಂತ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ.